ಮುಡ್ನೂರು ಗ್ರಾಮದ ಕುಂಡಡ್ಕ ತುಳುನಾಡ ಫ್ರೆಂಡ್ಸ್ ವತಿಯಿಂದ ಕೆಸರು ಕಂಡಡು ಒಂಜಿ ದಿನ ಮತ್ತು ಆಟಿದ ಒಂಜಿ ದಿನದತ್ತ ಕ್ರೀಡಾಕೂಟ ಕುಂಡಡ್ಕ ಮಾಗಣಿ ಮನೆಯ ಕಂಬಳ ಗದ್ದೆಯಲ್ಲಿ ಭಾನುವಾರ ನಡೆಯಿತು. ತುಳುನಾಡಿನ ಜನಪ್ರಿಯ ಕ್ರೀಡೆಗಳಾದ ನಿಧಿ ಶೋಧನೆ, ಹಗ್ಗಜಗ್ಗಾಟ, ಕಬಡ್ಡಿ, ಪಿರಮಿಡ್ ರಚನೆಯ ಮೂಲಕ ಮಡಕೆ ಒಡೆಯುವುದು, ಕೆಸರುಗದ್ದೆ ಓಟ, ಮಡಕೆ ಒಡೆಯುವುದು, ಹಾಳೆಯಲ್ಲಿ ಎಳೆಯುವುದು, ಲಿಂಬೆ ಚಮಚ ಓಟ, ತೆಂಗಿನಕಾಯಿ ಸೀಳುವುದು ಮೊದಲಾದ ಸ್ಪರ್ಧೆಗಳು ನಡೆದವು. ನಿಧಿಶೋಧ ಸ್ಪರ್ಧೆಯಲ್ಲಿ 10 ಬಹುಮಾನಗಳನ್ನು ನೀಡಲಾಯಿತು. ಮಕ್ಕಳು ಹಾಗೂ ಮಹಿಳೆಯರು ನಿಧಿಶೋಧದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಕೆಲಸದ ಮನೆ ಕೆಲಸದಲ್ಲಿ ಇರುತ್ತಿದ್ದ ಮಹಿಳೆಯರು, ಹೊರಗಡೆ ಕೆಲಸದ ಒತ್ತಡದಲ್ಲಿರುತ್ತಿದ್ದ ಪುರುಷರು, ಶಾಲೆಯ ಪಾಠ ಪ್ರವಚನದಲ್ಲಿ ಬ್ಯುಸಿ ಇರುತ್ತಿದ್ದ ಮಕ್ಕಳು ಭಾನುವಾರ ರಿಲ್ಯಾಕ್ಸ್ ಮೂಡ್ನಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೂ ಕೆಸರು ಗದ್ದೆಯಲ್ಲೇ ತಮ್ಮದೇ ಖುಷಿಯಲ್ಲಿ ಕುಣಿದು ಕುಪ್ಪಳಿಸಿದ್ರು. ಈ ಕ್ರೀಡಾಕೂಟಕ್ಕೆ ಊರಿನ ಹಿರಿಯರು ಮಾರ್ಗದರ್ಶನ ನೀಡಿದ್ದು ಮಾತ್ರ ವಿಶೇಷವಾಗಿತ್ತು. ಕಾರ್ಯಕ್ರಮವನ್ನು ಪಿಂಗಾರ ಅರಳಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ವಿಟ್ಲಾರಮನೆಯ ಕೃಷ್ಣಯ್ಯ ಕೆ ಅವರು, ಹಿಂದಿನ ಕಾಲದಲ್ಲಿ ಗ್ರಾಮಸ್ಥರು ಎಲ್ಲ ಸೇರಿ ತುಳುನಾಡಿನ ವಿವಿಧ ಬೇಸಾಯಗಳನ್ನು ನಡೆಸಿಕೊಂಡು ಬರ್ತಿದ್ರು. ಹಿಂದೆ ಜನರು ಪ್ರಕೃತಿಯನ್ನ ಪೂಜಿಸುತ್ತಿದ್ರು. ಆದರೆ ಇಂದು ಅವುಗಳು ಮರೆಯಾಗುತ್ತಿದೆ ಎಂದು ಹೇಳಿದ್ರು. ಕಂಡದ ಕೋರಿ ಮಾಡ್ತದೆ ಅಂಚಿನ ಕಂಬಳದ ಕೋರಿ ಅಂಚಿನ ಸಮಯ ಮಾತೆಲ್ಲ ಸೇರಿದು ಇಂಚ ಒಂಜಿ ಗೊಬ್ಬರ್ತವು ಆ ಒಂಜಿ ಮಾತೆಲ್ಲ ಸೇರಿದು ಆ ಬೇಸಾಯ ಮಾಡ್ಕೊಂಡಿರ್ತಾರೆ. ಆ ಕಂಡದ ಅಂಚನೆ ಆ ಕಂಡನ ನಮ್ಮ ಪ್ರಕೃತಿ ಪೂಜೆ ಮಾಡ್ಕೊಂಡು ಅಂಚಿನ ಅಂಶ ನಮ್ಮ ಈ ತುಳುನಾಡು. ಆ ಪ್ರಕಾರ ಇನಿ ಅಂಚಿನ ವಿಡಿಯ ಕಣ್ಮರ ಒಂದುಂಡು. ಅಂಚಿನಲ್ಪ ನಮ್ಮ ಮಾತೆಲ್ಲ ಗ್ರಾಮಸ್ಥರು ಸೇರಿದು ಅಂಚಿನ ಒಂಜಿ ನೆನಪು ಇನಿಕ್ಲ ತೋಜಪ್ಪನಂಚಿನ ಒಂಚಿ ಈ ಒಂಜಿ ಗೊಬ್ಬು ಗ್ರಾಮಸ್ಥರು ಮಾತೆಲ್ಲ ಸೇರಿದು ಆ ಮರ ಅವಂತ ಈಗ ಕಡಿಮೆ ಅವಂದಿತ್ತು ನಂಚಿನ ಗೊಬ್ಬುಗಳು ಈ ನಮ್ಮ ಮಾತೆಲ್ಲ ಸೇರಿದ ಮೇನ್ ಮಾಲ್ತೊಂದಲ್ಲ. ಈ ಗೊಬ್ಬು ಈ ನನ್ನ ಅತ್ತ ಜವಣೇರು ಈ ಜೋಕ್ಲೆಗೆ ಗೊತ್ತಾವಡು ಅಂಚನೆ ನಮ್ಮ ಈ ಕೃಷಿ ಪ್ರಧಾನವಾಯಿನ ನಮ್ಮ ತುಳುನಾಡು ಅವನು ಈ ದುಂಬುದ. ಕುಂಡಡ್ಕ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಕೋಶಾಧಿಕಾರಿ ವೇಣುಗೋಪಾಲ್ ಶೆಟ್ಟಿ ಮರುವಾಳ, ವಿಟ್ಲ ಸೀಮೆಯ ಅಧ್ಯಕ್ಷ ವೆಂಕಟೇಶ್ವರ ಭಟ್, ಜೀರ್ಣೋದ್ಧಾರ ಸಮಿತಿಯ ಜೊತೆ ಕಾರ್ಯದರ್ಶಿ ರವೀಶ್ ಶೆಟ್ಟಿ ಪಿಲಿಂಚ, ಸಂಘಟನಾ ಕಾರ್ಯದರ್ಶಿ ದಯಾನಂದು ಉಚಿರೇಮಾರ್, ವಿಟ್ಲ ಮುಡ್ನೂರು ಗ್ರಾಮ ಪಂಚಾಯತ್ ಸದಸ್ಯ ಯತೀಶ್ ಬೇರಿಕಿ, ಅಭಿರಿ ಅಧಿಕಾರ ಬೈಲು ಯುವ ಕೇಸರಿಯ ಅಧ್ಯಕ್ಷ ಪದ್ಮನಾಭ ಶೆಟ್ಟಿ, ತುಳುನಾಡ ಫ್ರೆಂಡ್ಸ್ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ ಪರೆ, ದಿವಾಕರ್ ಶೆಟ್ಟಿ, ವಿಠಲ್ ಪೂಜಾರಿ ಅಧಿಕಾರ ಬೈಲು, ನಾಗೇಶ್ ಕುಂಡಡ್ಕ, ಉಮೇಶ್ ಗೌಡ, ನಾರಾಯಣ್ ಗೌಡ ಓಟೆಮನೆ, ಪ್ರಶಾಂತ್ ಗೌಡ, ದಿನೇಶ್ ಕೊಲ್ಯ, ಸುಧಾಕರ್ ಶೆಟ್ಟಿ, ಅಶೋಕ್, ಸುಂದರ್ ಪೂಜಾರಿ, ಮನೋಜ್ ಮೊದಲಾದವರು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.